ಬಜರಂಗ ದಳದ ಕಾರ್ಯಕರ್ತ ಬಂಟ್ವಾಳ ಸರಪಾಡಿ ನಿವಾಸಿ ನಿತಿನ್ ಯಾನೆ ರೂಪೇಶ್ ಪೂಜಾರಿ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಇದು ವೈದ್ಯರ ನಿರ್ಲಕ್ಷ್ಯ ಎಂದು ಆರೋಪಿಸಿ ಹಿಂದೂ ಸಂಘಟನೆಗಳು ದೂರಿವೆ. ನಿತಿನ್ ಯಾನೆ ರೂಪೇಶ್ ಪೂಜಾರಿ 3 ದಿನಗಳ ಹಿಂದೆ ಹೊಟ್ಟೆ ನೋವಿನಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದಿತ್ಯವಾರದಂದು ಅವರು ಚಿಕಿತ್ಸೆ ಫಲಿಸದೆ ತೀರಿಕೊಂಡಿದ್ದು ವೈದ್ಯರು ಚಿಕಿತ್ಸೆ ಸರಿಯಾಗಿ ನೀಡಿಲ್ಲ, ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಬಜರಂಗ ದಳದ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಅಲ್ಲದೆ ಬಜರಂಗ ದಳ ಮತ್ತು ವೆನ್ಲಾಕ್ ವೈದ್ಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಕಾರ್ಯಕರ್ತರು ವೈದ್ಯರನ್ನ ಇದೇ ವೇಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಈ ವೇಳೆ ಮಾಹಿತಿ ತಿಳಿದ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಉದ್ರಿಕ್ತರನ್ನ ಸಮಾಧಾನ ಪಡಿಸಿದ್ದಾರೆ. ರೂಪೇಶ್ ನಿರ್ಲಕ್ಷ್ಯದ ಸಾವಿಗೆ ಕಾರಣರಾದ ವೈದ್ಯರನ್ನ ಬಂಧಿಸದೇ ಇದ್ದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸುವುದಾಗಿ ಹಿಂದೂ ಸಂಘಟನೆಗಳು ಹೇಳಿವೆ. ಸುಮಾರು 50ಕ್ಕಿಂತಲೂ ಹೆಚ್ಚು ಬಜರಂಗ ದಳದ ಕಾರ್ಯಕರ್ತರು ಘಟನಾ ಸ್ಥಳದಲ್ಲಿ ಜಮಾಯಿಸಿದರು. ಸಿಸ್ಟರ್ आवड सिब्बंदी आवड डॉक्टर आवड इंचिन अन्याय ಏರೆಗಳಾಗರ ಬನ್ನಿ ಕೇಸ್ आवड आवड ವರಚಿ ಮಾರ ಏರ್ಲ ವರಚಿ ಗೊತ್ತಿದ್ರು आवड ಇಂಚಿನ अन्याय ಏರೆಗಳಾಗರ ಹೆಂಗ್ ಗೊತ್ತುಂಡು ನಮ್ಮ ಐಸಿಯು ಫೋನ್ ಹೋಗ್ಬಿಟ್ಟಾಗ ಜೀವನ್ ಪೇರು ಅರ್ಧ ಗಂಟೆ ಐಸಿಯು ಬಂದು ಕೊಡ್ಬೇಕು ಅದ ಏರಣ ಸೀರಿಯಸ್ ಐತಿ ನನಗೆ ಲಗನ್ ತಿಪ್ಪೇರು ಮಕ್ಕಳು ಆಕ್ಸಿಜನ್ ತಿಪ್ಪೇರು ಬೇರೆ ಕೊಡ್ಬೇಕು ಒಂಚಿದೆ ಪೇಷಂಟ್ ಬಂತು ಪೇಷಂಟ್ ಬಂತು ನೀರಿಗೆಲ್ಲ ಕೊಡೋದು ಮಾಲಿನ್ಯ ಬಂತು ಇಲ್ಲ ಓಡೋಟದ ಪರಿಸ್ಥಿತಿ ಇಲ್ಲ ಬರೆದು ಕಂಪ್ಲೇಂಟ್ ಕೊಡೋಣ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕು ಕೇಸ್ ಮಾಡ್ಬೇಕು ಎಲ್ಲ ಕಾಣದಲ್ಲಿ ಕೇಸ ಎಲ್ಲ ಕಾಣದಲ್ಲಿ ಎಫ್ಐಆರ್ ಆಗಿದೆ ನಾನೆಲ್ಲ ಪ್ರತಿಭಟನೆ ಮರಣ ಮಾಡಿಸಲು ಡುಕೊಂಡು ಮರಣ ಮಾಡಿಸಲು ಎತ್ಕೊಂಡು ಪೂಜಾ ಮರಣ ಕೇಸ ಆಗುತ್ತೆ ಎಂಗ್ಲ ಎಲ್ಲ ಕಾರಣ ಕೇಸ್ ಆವಡಾಗಲಿ ಎಂಗ್ಲ ಇದು ನಮ್ಮಲು ಎಂಗ್ಲ ಶಾಂತಿಯುತ ಪ್ರತಿಭಟನೆ ಮಾಡುವ ಎಂಗ್ಲ ಕಾರ್ಯಕರ್ತನ ಡೆತ್ ಆಗುತ್ತೆ ಐಕೆ ನ್ಯಾಯ ದಿಕ್ಕೋಡು ಈ ವೈದ್ಯಕೀಯ ನಿರ್ಲಕ್ಷ್ಯನೇ ಕಾರಣ ಮೂಲ ಕಾರಣದು ಮುಲ್ಪ ಸಿಬ್ಬಂದಿ ಮುಲ್ತ ನಿರ್ಲಕ್ಷ್ಯ ಮುಲ್ತ ವ್ಯವಸ್ಥೆ ಕಾರಣ ಐಕೆ ಕೊಡೋದು ಐಕೆ ಏರ್ಪುರ ಕಾರಣ ಕರ್ತಿರಲಿರಿ ಅಕ್ಲ ಮಿತ್ತ ಮಾತ ಕೇಸ ಕೇಸ ಆಗಿದ್ದ ಎಂಗ್ ಪ್ರತಿಭಟನೆ ಮಲ್ಪ ಎಂಗ್ಲು ಡೆಡ್ ಬಾಡಿ ಎದುರು ದೀದೆ ಪ್ರತಿಭಟನೆ ಮಲ್ಪ ಮುಕ್ಕಲು ಪೂರ ಒಂಜೆಲಾಗ ಬಾತೆ ಅಕ್ಲ ಎಂಚ ಪಾತ್ರೆ ಗೊತ್ತೈತಿ ಅಕ್ಲ ಕೋಡಿನ ಡಾಕ್ಟರ್ ಬಂದ ಪೇರಿಗೆ ಕಾಲಿಗೆ ಪೇಷಂಟ್ ಕಂಡೀಷನ್ ಎಂಚ ಪಾತ್ರೆನಾಗ ಡಾಕ್ಟರ್ ಈ ಅಯ್ಯಾನಗೇನು ಇಂಚ ಪಾತ್ರ ನತ್ತ ನಮಗೆ ನಮ್ಮ ಪೇಷಂಟ್ ನಮ್ಮ ಜವನ್ ನಮ್ಮ ಎಂಟೆ ಕಾರ್ಯಕರ್ತೆ ಇನ್ನು ಡೆತ್ ಅದು ನಮಗೆ ಬೇಜಾರೋಡ ಇನ್ನು ಆಯೇ ಕಾರ್ಯಕರ್ತೆ ತೀರ್ದೇವು ಇನ್ನು ಕೇಂದ್ರ 4 ಜನ ಅನ್ನುಳ್ಳೇರಿ ಇದು ಪಾಪದಾಗಲು ಬತ್ತೆ ಸಾಹಿತ್ಯ ಇಂಚೆನ ಅಂತ ಐಕ ಅಪ್ಪನ ಜೀವಾಗ ಬೆಲೆ ನಿಂತೆ ಮುಲ್ಪ ದಾದರ್ ಮಂಜು ಅಡ್ಡ ಹಿಡಿದು ಮುಲ್ಪ ಈ ವ್ಯವಸ್ಥೆ ಬರೋ ಸರಿ ಅವಳು ಇಚ್ಚಿನ ನಾನು ಆ ರೀತಿ ನಮ್ಮ ಮೂಲ ಎಲ್ಲ ದುಡ್ಡಿದ್ದಿನಾಗಲು ಬರ್ಬೇಕು ಅಂದ್ರೆ ಸರಿ ದುಡ್ಡಿದ್ದಿನಾಗಲು ಪ್ರೈವೇಟ್ ಗಾಡಿ ಇಡೇ ಹೋಗ್ಬೇಕು ಅಕ್ಲ ಎಂಚಾಲನ್ನು ಮಾಡ್ಬೇಕು ಮತಿ ಪಾಪದಾಗಲು ಬರೋ ಬರ್ತೀನಿ ದಾದ ಧೀರಂದಿನಾಗಲು ಪಾಪದಾಗಲು ಬರ್ತೀನಿ ಅಕ್ಲ ಅವನ ಇಂಚಿನ ಕೆರೆದು ಗಡಬಿಟ್ಟ ಇಂದು ಸರಿಯಾದ ಈ ವ್ಯವಸ್ಥೆ ಸರಿಯಾವಳು ಮುಲ್ಪಿತ್ರ ಸಿಬ್ಬಂದಿನಾಗಲು ಸರಿಯಾವಳು ಐಕೆ ಕೊಡೋದು ಈ ನಿತಿನ್ ಮರಣಕ್ಕೆ ಏರ್ಪುರ ಕಾರಣ ಆಗ್ತದೆ ಅಕಲ ಮಿತ್ರ ಬರೋ ಕೇಸ ಎಲ್ಲ ಕಾರಣ 10 ಗಂಟೆ ತುಂಬ ಎಫ್ಐಆರ್ ಆಯ್ತಾನ ಎಂಕಲು ಶಾಂತಿಯುತ ಪ್ರತಿಭಟನೆ ಮಲ್ಪ ಮರಣ